ಚೌತಿಯ ಬಾಲಗಣಪತಿ ಶೋಭಾಯಾತ್ರೆ ವಿಜೃಂಭಣೆಯಿಂದ ನಡೆಯಿತು. ತಾಯಿ ಶಾರದಾಂಬೆ ಶೋಭಾಯಾತ್ರೆ ವೈಭವಿತವಾಗಿ ನಡೆಯಿತು. ಚೌತಿಯ ದಿನ ಪ್ರತಿಷ್ಠಾಪನೆಗೊಂಡಿರುವ ಗಣಪನನ್ನ ತಿಂಗಳ ಪೂಜೆಯ ಬಳಿಕ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜಲಸ್ತಂಭನ ಮಾಡಲಾಯಿತು. ಕಳೆದ ಗಣೇಶ ಚೌತಿಯಂದು ಬಾಲಗಣಪತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡ ಬಾಲಗಣೇಶ ಭಕ್ತಾದಿಗಳಿಂದ ಸರಿಸುಮಾರು 1 ತಿಂಗಳ ಕಾಲ ಪೂಜಾ ಸೇವೆಯನ್ನ ಪಡೆದು ತನ್ನ ತಾಯಿ ಶಾರದೆಯ ನವರಾತ್ರಿಯ ಸಂಭ್ರಮವನ್ನ ಕಣ್ಣಾರೆ ಕಂಡು ವಿಜಯದಶಮಿಯಂದು ಎಲ್ಲೆಡೆ ಶಾರದೆ ವಿಸರ್ಜನೆಗೊಂಡ್ರೆ ಇಲ್ಲಿ ಮಾತ್ರ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲೇ ಬೃಹತ್ ಶೋಭಾಯಾತ್ರೆಯೊಂದಿಗೆ ಕಡಲ ನೀರಲ್ಲಿ ಐಕ್ಯವಾಗಿದ್ದಾನೆ. ಗುಡ್ಡದಲ್ಲಿ ದನ ಮೇಯಿಸುತ್ತಿದ್ದ ಮಕ್ಕಳು ತಮ್ಮ ಆಟಕ್ಕಾಗಿ ಕಲ್ಲೊಂದನ್ನ ಇಟ್ಟು ಪೂಜೆ ನಡೆಸಿದ ಆ ದಿನದಲ್ಲಿ ಮಕ್ಕಳ ಭಕ್ತಿಗೆ ಮೆಚ್ಚಿದ ಗಣಪತಿ ಬಾಲಗಣಪತಿಯಾಗಿ ಗುಡ್ಡೆ ಗಣಪತಿಯಾಗಿ ಇಂದಿಗೂ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸಲು ಪ್ರತಿ ವರ್ಷ ಚೌತಿಯಂದು ಪ್ರತಿಷ್ಠೆಗೊಂಡು ಭಕ್ತಾದಿಗಳಿಂದ ವಿವಿಧ ಸೇವೆಯನ್ನ ಪಡೆಯುವ ಈತನಿಗೆ ಪ್ರಿಯವಾದ ಸೇವೆ ರಂಗಪೂಜೆ. ಈ ಎಲ್ಲ ಸೇವೆಯನ್ನ ಪಡೆಯುವ ಗಣಪತಿ ವಿಜಯದಶಮಿಯಂದು ಸಹಸ್ರಾರು ಭಕ್ತಾದಿಗಳು ಭಕ್ತಿಯಿಂದ ನಡೆಸುವ ಶೋಭಾಯಾತ್ರೆಯ ಮೂಲಕ ಪಡುಬಿದ್ರಿಯ ಕಡಲಲ್ಲಿ ಐಕ್ಯವಾಗುತ್ತಾನೆ. ಈ ಬಗ್ಗೆ ಪ್ರಕಾಶ್ ಶೆಟ್ಟಿ ಪಾದಬೆಟ್ಟು ಅವರು ಮಾಹಿತಿ ನೀಡಿದ್ರು. ತುಂಬ ಸಂಪ್ರದಾಯಬದ್ಧ ಮತ್ತು ಒಳ್ಳೆಯ ರೀತಿಯ ದೇವರನ್ನು ಭಕ್ತಿಯಿಂದ ಭಜಿಸಿದರೆ ಯಾವುದೇ ಕೆಲಸ ಕಾರ್ಯಗಳು ಮಾಡುವಂಥ ಕೆಲಸ. ಆದ್ದರಿಂದ ಭಕ್ತಾದಿಗಳು ಈ ನವರಾತ್ರಿ ಉತ್ಸವದಲ್ಲಿ ಒಂದೇ ಗಣಪತಿಯ ದಿವಸ ಗಣೇಶ ಚತುರ್ಥಿ ದಿವಸ ಇದು ಪ್ರತಿಷ್ಠಾಪನಾ ಆಗಿ ದಸರಾ ದಿವಸ ವಿಜಯದಶಮಿ ದಿವಸ ವಿಸರ್ಜನೆ ಆಗ್ತದೆ. ಇಷ್ಟು ದಿವಸ ಗಣಪತಿ ದೇವಸ್ಥಾನ ದೇವರು ಯಾವ ಗುಡಿಯಲ್ಲೂ ಇರುವುದಿಲ್ಲ. ಆದರೆ ಇವತ್ತು ದಸರಾದ ದಿವಸ ವಿಜಯದಶಮಿ ದಿವಸ ನಾವು ಗಣಪತಿ ವಿಸರ್ಜನೆ ಈ ಗಣಪತಿಯನ್ನು ನಂಬಿದ ಕೂಡಲೇ ಯಾರು ಬೇಕಾದರೂ ಯಾವುದೇ ಕೆಲಸವನ್ನು ಸಿದ್ಧಿಯಾಗುವಂಥ ಕೆಲಸಗಳು ಆಗ್ತದೆ. ಆದ್ದರಿಂದ ಒಳ್ಳೆಯ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಶಿಸ್ತುಬದ್ಧವಾದ ಮೆರವಣಿಗೆಯಲ್ಲಿ ಈ ಗಣಪತಿಯನ್ನು ವಿಸರ್ಜನೆ ಮಾಡುವಂಥ ಕೆಲಸಗಳು ನಡೆಯುತ್ತದೆ. ಈ ಶೋಭಾಯಾತ್ರೆಗೆ ವಿವಿಧ ಸಂಘ ಸಂಸ್ಥೆಗಳು ಆಯೋಜಿಸುವ ವೇಷಭೂಷಣಗಳು ಮೆರುಗು ನೀಡುತ್ತಿದ್ದು, ಈ ಶೋಭಾಯಾತ್ರೆ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಸಾಗಿ ಹೋಗುವುದರಿಂದ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೂ ಕೊಂಚ ಅಡಚಣೆಯಾಗುತ್ತಿದ್ದರೂ ದೇವರ ಶೋಭಾಯಾತ್ರೆ ಎಂಬ ನೆಲೆಯಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಪಡುಬಿದ್ರಿ ಪೊಲೀಸರ ಸಂಚಾರ ವ್ಯವಸ್ಥೆಯೊಂದಿಗೆ ಸುಗಮವಾಗಿ ಅಂತ್ಯಗೊಳ್ಳುತ್ತಿದೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.